ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆಘಟ್ಟಕ ಹಾಗೂ ಕಾಂಪಾನಿಯೋ ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಸಹಯೋಗದೊಂದಿಗೆ 15 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರ ಇಂದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ಶ್ರೀ ಗೋಪಾಲ್ ಕೊಂಡಾನ ಅಧ್ಯಕ್ಷರು, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ, ಶ್ರೀ ಶ್ರೀಧರ್ ಪೂಜಾರಿ ಉಸ್ತುವಾರಿ, ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು, ಶ್ರೀಮತಿ ತ್ರಿವೇಣಿ ಉದಯ್ ಕುಂಪಲ ಅಧ್ಯಕ್ಷರು, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ಶ್ರೀಮತಿ ಸುಧಾ ಸುರೇಶ್ ಮಹಿಳಾ ಸಂಘಟನಾ ನಿರ್ದೇಶಕರು, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಹಾಗೂ ಆರೋಗ್ಯ ನಿರ್ದೇಶಕರಾದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಆರೋಗ್ಯ ನಿರ್ದೇಶಕರಾದ ಶ್ರೀಮತಿ ಯಶಸ್ವಿನಿ ಕುಂಪಲ ಇವರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಉಳಿದೊಟ್ಟು ಹರೇಕಳ ಉಳ್ಳಲ ಮಂಗಳೂರು ದಕ್ಷಿಣ ಕನ್ನಡ ಪ್ರಥಮ ವರ್ಷದ ಹೊನಲು ಬೆಳಕಿನ ಸೂರ್ಯ ಚಂದ್ರ ಜೋಡುಕರೆ ಹರೇಕಳ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರನ್ನ ಅತ್ಯಂತ ಆತ್ಮೀಯವಾಗಿ ಆದರಪೂರ್ವಕವಾಗಿ ದಿನದ ಆಸನ ಸ್ವೀಕಾರ ಮಾಡಿಕೊಡೋಕೆ ಏನೊಂದಿಲ್ಲ. ಉದ್ಘಾಟನೆಗೂ ಮುಂಚಿತವಾಗಿ ಶ್ರೀದೇವರ ಪ್ರಾರ್ಥನೆಯೊಂದಿಗೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಶಿಬಿರ ನೆರವೇರಲಿ ಎಂದು ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ವಿನಾಯಕಂ ದ್ವಾದಶಂ ವಿನಾಯಕಂ ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸುವ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಅಧ್ಯಕ್ಷರಾದ ಶ್ರೀ ನಿತಿನ್ ಕರ್ಕೆರ ಇವರಲ್ಲಿ ಕೇಳಿಕೊಳ್ತದೆ. ಓಂ ಶ್ರೀ ಗುರುಪಿಯೋ ನಮಃ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಮತ್ತು ಶ್ರೀ ಕಂಪನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇದರ ಆಶ್ರಯದಲ್ಲಿ ಹಾಗೂ ನಮ್ಮ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಇದರ ಸಹಕಾರದೊಂದಿಗೆ 15 ದಿನಗಳ ಫುಡ್ ಪಲ್ಸ್ ಥೆರಪಿ ಶಿಬಿರ ಉಚಿತವಾಗಿ ನಮ್ಮ ಪರಿಸರದಲ್ಲಿ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇಂದು ನಾವು ಚಾಲನೆಯನ್ನು ನೀಡಲಿದ್ದೇವೆ. ಶುರುವಿಗೆ ಇಂದಿನ ಈ 15 ದಿನಗಳ ಉಚಿತ ಫುಡ್
ಪಲ್ಸ್ ಥೆರಪಿ ಶಿಬಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ. ಇದರ ಅಧ್ಯಕ್ಷರು ಶ್ರೀ ಗೋಪಾಲ್ ಕೊಂಡಣ. ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ. ಇದರ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ. ಇವರನ್ನು ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಕಪಿಧ್ವನಿ ಶ್ರೀ ವೆಲ್ನೆಸ್ ಸೆಂಟರ್ ಮಂಗಳೂರು ಇದರ ವತಿಯಿಂದ ಇಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಪ್ರೇರಕರು ಶ್ರೀ ಶ್ರೀಧರ್ ಪೂಜಾರಿ. ಕಪಿಧ್ವನಿ ಶ್ರೀ ದೇವಿ ವೆಲ್ನೆಸ್ ಸೆಂಟರ್ ಇದರ ಮಂಗಳೂರು ವಿಭಾಗದ ಉಸ್ತುವಾರಿಯಾಗಿದ್ದಾರೆ. ಅವರು ಒಂದು 2-3 ನಮ್ಮ ಯುವವಾಹಿನಿ ಸಭೆಗೆ ಬಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅವರನ್ನು ಕೂಡ ನಾವು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಇದರ ಮಹಿಳಾ ಸಂಘಟನಾ ನಿರ್ದೇಶಕರು ಶ್ರೀಮತಿ ಸುಧಾ ಸುರೇಶ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರು ಶ್ರೀಮತಿ ತ್ರಿವೇಣಿ ಉದಯ ಕುಂಪಾಲ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಆರೋಗ್ಯ ನಿರ್ದೇಶಕರಾದ ಶ್ರೀಮತಿ ಯಶಸ್ವಿನಿ ಕುಂಪಾಲ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಬಂದಿರುವಂತಹ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇದರ ಟ್ರಸ್ಟಿಯಾಗಿರುವ ಮುತ್ತಪ್ಪ ಪೂಜಾರಿ ಕುಂಪಾಲ ಹಾಗೂ ನಮ್ಮ ಪುರುಷೋತ್ತಮ ಅಡ್ಕ ಹಾಗೂ ನಮ್ಮ ಮಾತೃ ಸಂಸ್ಥೆಯ ಎಲ್ಲ ಕಾರ್ಯಗಳು ನಮಗೆ ಉತ್ತಮವಾಗಿ ಸಹಕರಿಸುತ್ತಿರುವ ಮಾಧವ ಪರ್ಯತರು ಹಾಗೂ ಕೇಂದ್ರ ಸಮಿತಿಯ ನಾಮನಿರ್ದೇಶಕ ಸದಸ್ಯರಾದ ಶಶಿಕಾಂತ್ ಪರ್ಯತರು, ಘಟಕದ ಸ್ಥಾಪಕ ಅಧ್ಯಕ್ಷರಾದ ಸುರೇಶ್ ಬಿಲ್ಲವ ಹಾಗೂ ಮಾತೃ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಯುವವಾಹಿನಿ ಕೊಲ್ಯ ಘಟಕದ ಮಾಜಿ ಅಧ್ಯಕ್ಷರಾದ ಸುಂದರ್ ಸುವರ್ಣ ಹಾಗೂ ಎಲ್ಲ ಯುವವಾಹಿನಿ ಬಂಧುಗಳನ್ನು, ಕೋಶಾಧಿಕಾರಿಯಾಗಿರುವ ಪ್ರಶಾಂತ್ ಕೋಟಕರ್, ಪ್ರಥಮ ಉಪಾಧ್ಯಕ್ಷರಾಗಿರುವ ಜೀವನ್ ಕೊಲ್ಯ ಹಾಗೂ ಮಾಜಿ ಕಾರ್ಯದರ್ಶಿ ಜಗಜೀವನ್ ಕೊಲ್ಯ, ಸಂಘಟನಾ ನಿರ್ದೇಶಕರಾಗಿರುವ ಲತಾ ಪರ್ಯತರು, ಕ್ರೀಡಾ ನಿರ್ದೇಶಕರಾದ ಸವಿತಾ ಬಾಂಗೇರ ಹಾಗೂ ವೆಲ್ನೆಸ್ ಶ್ರೀದೇವಿ ವೆಲ್ನೆಸ್ ಸೆಂಟರ್ ಇದರ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ನಮ್ಮ ಪೋಷಕರನ್ನ ಮಾಧ್ಯಮದವರು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಸ್ವಾಗತವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅತಿಥಿಗಳನ್ನು ಹಾಗೂ ಸರ್ವರನ್ನು ಸ್ವಾಗತಿಸಿದ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇದರ ಅಧ್ಯಕ್ಷರಾದ ಶ್ರೀ ನಿತಿನ್ ಕರ್ಕೇರ ಇವರಿಗೂ ಎಲ್ಲ ಅತಿಥಿಗಳಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿದೆ. 15 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರದ ಉದ್ಘಾಟನೆಗೂ ಮುಂಚಿತವಾಗಿ ಶ್ರೀದೇವರ ಪ್ರಾರ್ಥನೆಯೊಂದಿಗೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಶಿಬಿರ ನೆರವೇರಲಿ ಎಂದು ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವ ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ದೀಪ ಬೆಳಗಿಸುವ ಮೂಲಕ ನೆರವೇರಿಸಿಕೊಡಬೇಕಾಗಿ ಕೊಲ್ಯ ಇದರ ಎಲ್ಲ ಅತಿಥಿಗಳ ಸೇರುವಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ 15 ದಿನಗಳ ಕಾಲ ನಡೆಯುವಂಥ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಕೊಂಡನ ಇವರು ಮುಂದೆ ನಡೆಯುವ 15 ದಿನಗಳ ಶಿಬಿರದ ಕುರಿತಾಗಿ ಶುಭ ಹಾರೈಕೆ. ಯುವವಾಹಿನಿ ಕೊಲ್ಯ ಘಟಕ ಅಂಜನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಎತ್ತ ಸಂದರ್ಭಡು ಇನಿ 15 ದಿನದ ಶಿಬಿರ நடப்பினுக்கு
ಮಾತೆಯರ್ಲ ಬರ್ತದೆ ನೇತ ಸದುಪಯೋಗ ಪಡೆಯುವುದು ಪಂಡಿತು ಈ ಸುಭಾಯ್ ನಿಧಿ ಸೋಲ್ಮೇಲೆ ಮುಂದಕ್ಕೆ ಈ ಶಿಬಿರದ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದಾರೆ ಕಂಪೋನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು. ಇದರ ಮಂಗಳೂರು ಸೆಂಟರ್ನ ನಿರ್ದೇಶಕರಾಗಿರುವಂಥ ಶ್ರೀ ಶ್ರೀಧರ್ ಪೂಜಾರಿ ಇವರು ಈ ಶಿಬಿರದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ನೆರೆದಿರ್ತಕ್ಕಂತಹ ನನ್ನ ಪ್ರೀತಿಯ ಮಿತ್ರರೇ, ಇವತ್ತು ಕಂಪ್ಯಾನಿಯೋ ಫುಡ್ ಪಲ್ಸ್ ಥೆರಪಿ ಅನ್ನುವಂತಹ 15 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಮೊದಲು ಈ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿದಂತಕ್ಕಂತಹ ನಮ್ಮ ಸುಧಾ ಸುರೇಶ್ ಮೇಡಮ್ ಅವರು ಮತ್ತು ಯುವವಾಹಿನಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖದ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಯಾಕಂದರೆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋಂಥ ಒಂದು ಮನೋಭಾವನೆ ಇದ್ದವ್ರು ಮಾತ್ರ ಈ ಥರ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಸಮಾಜದ ಒಳಿತಿಗೆಗಾಗಿ ಶ್ರಮಿಸ್ತಾರೆ ಅನ್ನೋಂಥ ಭಾವನೆ ನನ್ನದು. ಹಾಗಾಗಿ ಈ ಥೆರಪಿನ ಸದುಪಯೋಗನ ಪ್ರತಿಯೊಬ್ಬರೂ ಪಡ್ಕೊಂಡು ಆರೋಗ್ಯವಂತರಾಗಿ ಬದುಕೋಣ ಅಂತ ಹೇಳ್ತಾ, ಈ ಥೆರಪಿಯ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಆದರೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಇದೆ. ಮೊದಲಿಗೆ ದೈಹಿಕ ವ್ಯಾಯಾಮ, ನಮ್ಮ ದೇಹದಲ್ಲಿ ದೈಹಿಕ ವ್ಯಾಯಾಮ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಕಾಯಿಲೆಗಳನ್ನು ಜಾಸ್ತಿ ಆಗುತ್ತೆ. ಕಾಯಿಲೆಗಳನ್ನೋದು ದೇಹ ದಂಡನೆ ಆಗಬೇಕಂತ. ದೇಹ ದಂಡನೆ ಆದರೆ ದೇಹ ಸದೃಢವಾಗಿರ್ತದೆ. ಯಾವಾಗ ದೇಹಕ್ಕೆ ದಂಡನೆ ಆಗೋದಿಲ್ವೋ, ದೇಹಕ್ಕೆ ವ್ಯಾಯಾಮ ಸಿಗೋದಿಲ್ವೋ ಆವಾಗ ಈ ಕಾಯಿಲೆ ಅನ್ನೋದು ನಮ್ಮ ಒಳಗಿರುವ ಆರ್ಗನ್ಸ್ಗಳಿಗೆ ಸರಿಯಾದ ಎಕ್ಸಸೈಸ್ ಸಿಗದೆ ಇದ್ದವಾಗ, ಸರಿಯಾದ ಬ್ಲಡ್ ಸಪ್ಲೈ ಆಗದೇ ಇದ್ದವಾಗ ಈ ಕಾಯಿಲೆ ಅನ್ನೋದು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ನಿಮ್ಗೆ ಗೊತ್ತಿರ್ಬೋದು, ಪ್ರತಿ ವರ್ಷ ಡಾಕ್ಟರ್ನವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಮೆಡಿಕಲ್ ಶಾಪ್ಗಳು ಜಾಸ್ತಿ ಆಗ್ತಿದೆ, ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತಿದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬರ್ತಿದೆ. ಹಾಗಂತ ಯಾವುದೇ ವರ್ಷ ಈ ವರ್ಷ ಸಕ್ಕರೆ ಪೇಷಂಟ್ ಕಡಿಮೆ, ಈ ವರ್ಷ ಕ್ಯಾನ್ಸರ್ ಪೇಷಂಟ್ ಕಡಿಮೆ ಅಂತ ಎಲ್ಲೂ ನಮಗೆ ರಿಪೋರ್ಟ್ ಇಲ್ಲ. ಸೊ ಇದು ವಿಪರ್ಯಾಸ. ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ನಾವು ನೋಡಲೇಬೇಕಾದಂಥ ವಿಚಾರ. ಹಾಗಾಗಿ ಆರೋಗ್ಯ ನಮ್ಮಲ್ಲಿ ಆವಾಗ ಒಬ್ಬರು ಇವರು ಹೇಳಿದರು, ಜನ ಕಮ್ಮಿ ಇದ್ದೀವಿ ಅಂತ. ಸೊ ಜನ ಕಮ್ಮಿ ಅನ್ನೋದಕ್ಕಿಂತನೂ ಜನರಿಗೆ ಆರೋಗ್ಯದ ಮಾಹಿತಿ ಇಲ್ಲ. ಅಂದರೆ ಆರೋಗ್ಯ ಏನೋ ಹುಟ್ಟಿದ್ದೀವಿ ಒಂದಿನ ಸಾಯೋದಂತಲೇ ಲೆಕ್ಕ ಹಾಕಿದ್ದಾರೆ. ಅಂದರೆ ಇದೇ ಕ್ಯಾಂಪ್ ಎಲ್ಲಾದ್ರೂ ನಮ್ಮ ಚರ್ಚ್ನಲ್ಲಿ ಎಲ್ಲರೂ ಆಗ್ತಾಯಿದ್ರೆ ಒಂದು ಫಸ್ಟ್ ದಿನವೇ ಒಂದು 100-120 ಜನ ಬಂದು ವೇಟಿಂಗ್ ಮಾಡ್ತಾಯಿದ್ರು. ಅದು ಇಲ್ಲಿ ಕಾರಣ. ಯಾಕಂದರೆ ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಜನರಿಗೆ ಅರಿವಿಲ್ಲ ಅಂತ ಹೇಳಿದ್ರೆ, ಮನುಷ್ಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಪೆಷಲಿ ನಮ್ಮವರು ಆರೋಗ್ಯ ಸರಿ ಇರುವಾಗ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡದೇ ಇರೋದೇ ಕಾರಣ ಆಗಿರ್ತದೆ. ಆರೋಗ್ಯ ಸರಿ ಇರುವಾಗ ಆರೋಗ್ಯಕ್ಕೆ ನಾವು ಟೈಮ್ ಕೊಡಬೇಕು. ಡಾಕ್ಟರ್ ಮಂಜುನಾಥ್ ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಹೇಳ್ತಿದ್ರು, ದಿನಕ್ಕೆ 1 ಗಂಟೆ ಆರೋಗ್ಯಕ್ಕೆ ಸಮಯ ಕೊಟ್ಟರೆ, ದಿನಕ್ಕೆ 1 ಗಂಟೆ, ದಿನದ 24 ಗಂಟೆಯಲ್ಲಿ ದಿನಕ್ಕೆ 1 ಗಂಟೆ ಆರೋಗ್ಯಕ್ಕೆ ಸಮಯ ಕೊಟ್ಟರೆ 23 ಗಂಟೆಯಲ್ಲಿ ನಮಗೆ ಆರೋಗ್ಯ ಕೊಡ್ತದಂತೆ. 23 ಗಂಟೆ ಆರೋಗ್ಯ ನಮಗೆ ಕೊಡ್ತದೆ. ಸಪೋಸ್ ಆ 1 ಗಂಟೆ ನಾವು ಕೊಡುವ ಸಮಯದಲ್ಲಿ ಕೊಡದೇ ಇದ್ದರೆ ಮುಂದೊಂದು ದಿನ 24 ಗಂಟೆನೂ ಕೂಡ ಆರೋಗ್ಯ ಕಿತ್ಕೊಳ್ತದೆ. ಅಂದರೆ ಯಾವಾಗ ಸರಿ ಇರುವಾಗ ಆರೋಗ್ಯಕ್ಕೆ ಸಮಯ ಕೊಡಲಿಲ್ವೋ ಆವಾಗ ಸಮಯ ಕೊಡದಿದ್ದರೆ ಮುಂದೊಂದು ದಿನ 24 ಗಂಟೆನೂ ಆರೋಗ್ಯ ಕೊಡುವಂಥ ದಿನಗಳು ಬರ್ತದೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಭಾಗ್ಯ ಅಲ್ಲ, ಆರೋಗ್ಯವೇ ಮಹಾಭಾಗ್ಯ. ಅಂದರೆ ಆರೋಗ್ಯ ಒಂದು ಇದ್ದರೆ ಮಾತ್ರ ಎಲ್ಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಥೆರಪಿ ಅನ್ನೋದು ನಮ್ಮ ದೇಹದಲ್ಲಿ ಅರ್ಧ ಗಂಟೆ, ಈ ಥೆರಪಿ ಅನ್ನೋದು ಒಂದು 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ಸಾಕಷ್ಟು ಕಾಯಿಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಶುಗರ್ ಇರ್ಬೋದು, BP ಇರ್ಬೋದು, ವೆರಿಕೋಸ್ ವೇನ್ಸ್ ಇರ್ಬೋದು, ಸಂಧಿವಾತ ಇರ್ಬೋದು, ಅಥವಾ ಮೈಗ್ರೇನ್ ತಲೆನೋವು ಇರ್ಬೋದು, ಓಕೆ, ಕಾಲಡಿಗಡೆ ಉರಿ ಬರುವಂಥದ್ದು, ಬೆನ್ನು ನೋವು ಇರ್ಬೋದು, ಮತ್ತು ಇಂಡೈಜೆಷನ್ಸ್, ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರುವಂಥದ್ದು, ಹಸಿವೆ ಆಗದೆ ಇರುವಂಥದ್ದು, ಅಥವಾ ತುಂಬ ವೆಯ್ಟ್ ಲಾಸ್ ಮಾಡಬೇಕು, ಕೊಬ್ಬು ಇದೆ, ಚರ್ಬಿ ಜಾಸ್ತಿ ಇದೆ, ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಸುಮಾರಷ್ಟು ಈ ಪ್ಯಾರಲೈಸ್ ಆದವರು, ಟ್ರಿಗರ್ ಆಗೋದು, ಕೈ ಟ್ರಿಗರ್ ಆಗೋದು, ಕಾಲು ಟ್ರಿಗರ್ ಆಗೋದು, ಅಸ್ತಮ ಇರೋರಿಗೆ,
ಮತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಥೆರಪಿಯಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಈ ಥೆರಪಿ ಅನ್ನೋದು ಕಾಯಿಲೆ ಇದ್ದವರಿಗೆ ಮಾತ್ರ ಅಂತಲ್ಲ, ಕಾಯಿಲೆ ಇಲ್ಲದವರು ಆರೋಗ್ಯಪೂರ್ಣವಾಗಿರುವವರು ಕೂಡ ಇದು ಥೆರಪಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಥೆರಪಿಗೆ ಬರುವವರು ಕಾಯಿಲೆ ಇದ್ದವರು ಮಾತ್ರ ಬರಬೇಕು ಅಂತ ಏನಿಲ್ಲ, ಕಾಯಿಲೆ ಇಲ್ಲದವರು ಕೂಡ. ಅದರಲ್ಲಿ 2 ಥರದಿದೆ, ಟೆನ್ಸ್ ಮತ್ತು EMS ಅಂತ. ಯಾರಾದರೂ ನೋಡಿದರೆ ನನಗೆ ಗೊತ್ತಿಲ್ಲ. ಟೆನ್ಸ್ ಅಂತ ಹೇಳಿದರೆ ಇದು ನರ್ವ್ಸ್ಗೆ, EMS ಅಂತ ಹೇಳಿದರೆ ಮಸಲ್ಸಿಗೆ. ಹಾಗಾಗಿ ಟೆನ್ಸ್ ಮತ್ತು EMS ಅಂತ 2 ಫ್ರೀಕ್ವೆನ್ಸಿಯಿಂದ ಥೆರಪಿ ಕೊಡುವಂಥದ್ದು. ಸೊ EMS ಫ್ರೀಕ್ವೆನ್ಸಿ ಅನ್ನೋದು ಯಾರು ಬೇಕಾದ್ರೂ, ಪ್ರಾಬ್ಲಮ್ಸ್ ಇರಲಿ ಅಥವಾ ಇಲ್ಲದೇ ಇದ್ರೂ ಯಾರು ಬೇಕಾದ್ರೂ ಬಂದು ಥೆರಪಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ನಾನು ಹೇಗೂ 15 ದಿನ ನಿಮ್ಮ ಜೊತೆಗೆ ನಾನು ಇರ್ತೀನಿ. 15 ದಿನ ನಿಮ್ಮ ಕೆಲವು ಡೌಟ್ಸ್ಗಳನ್ನು, ಕೆಲವು ಕ್ವಶನ್ಸ್ಗಳನ್ನು ನಾನು ಅದನ್ನು ಸಾಲ್ವ್ ಮಾಡಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ, ಮತ್ತು ಈ ಥರ ಆರೋಗ್ಯ ಶಿಬಿರಗಳನ್ನು ಅಥವಾ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಶಕ್ತಿ ಮತ್ತು ಮನಸ್ಸು ಈ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರು ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ನಿಮಗೆ ಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀರಿ. ಮುಂದಕ್ಕೆ ಈ ಥೆರಪಿ ಶಿಬಿರದ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಹಾಗೂ ಕಂಪೋನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ 15 ದಿನಗಳ ಉಚಿತ ಫುಡ್ ಫಾಲ್ಸ್ ಥೆರಪಿ ಶಿಬಿರ ಕಾರ್ಯಕ್ರಮ ಇಲ್ಲಿ ನಮ್ಮ ಕೊಲ್ಯ ನಾರಾಯಣಗುರು ಸಭಾಭವನದಲ್ಲಿ ನಡೆಯಲಿದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಪ್ರಮುಖ ಕಾರಣಕರ್ತರಾದ ಯುವವಾಹಿನಿ ಕೊಲ್ಯ ಘಟಕಕ್ಕೆ ತುಂಬು ಹೃದಯದ ಧನ್ಯವಾದ ಹೇಳ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರಿಗೆ ಆರೋಗ್ಯ ಸಮಸ್ಯೆ ತುಂಬ ಜಾಸ್ತಿ. ಸಾಧಾರಣ 100ರಲ್ಲಿ 90% ಜನರಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಆದರೂ ಅದನ್ನು ತಿಳಿಸುವುದಿಲ್ಲ. ಅವರ ಮನಸ್ಸಿನ ಒಳಗೆ ಆ ಒಂದು ಕೊರತೆಯನ್ನು ಇಟ್ಕೊಳ್ತಾ ಇರ್ತಾರೆ. ಆದರೆ ಈ ಒಂದು ಔಷಧಿ ರಹಿತ ಒಂದು ಥೆರಪಿ ಶಿಬಿರ, ಫುಡ್ ಫಾಲ್ಸ್ ಥೆರಪಿ ಶಿಬಿರ ಒಂದು 2 ತಿಂಗಳು ಮೊದಲು ನಮ್ಮ ಲತಾ ಶೇಖರ್ ಮತ್ತು ಸುಧಾ ಸುರೇಶ್ ಇವರು ನನ್ನಲ್ಲಿ ಬಂದು ಅದರ ಬಗ್ಗೆ ತುಂಬ ವಿವರಣೆ ಕೊಟ್ಟರು. ಏನೋ ಅಲ್ಲಿ ಪಡೀಲಲ್ಲಿ ಏನೋ ಶಿಬಿರ ನಡೀತಾ ಇತ್ತು, ಅದರ ಪ್ರಯೋಜನ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು, ನಮ್ಮಲ್ಲಿ ಈ ಪರಿಸರದಲ್ಲಿ ನಾವು ಕೂಡ ಮಾಡುವ ಒಂದು ಶಿಬಿರ ಅಂತೇಳಿ ಆಯಿತು ಅಂತ ಆ ಸಮಯದಲ್ಲಿ ಹೇಳಿದ್ದೆ. ನೋಡುವ, ಅದರ ಬಗ್ಗೆ ತುಂಬ ತಿಳ್ಕೊಂಡು ಆಮೇಲೆ ನೋಡುವ ಅಂತೇಳಿ. ಆದರೆ ಇವತ್ತು ಆ ಒಂದು ಶಿಬಿರ ನಡೆಯಲಿದೆ. ಪರಿಸರದ ಹೆಚ್ಚಿನ ಜನರನ್ನು ತಾವುಗಳು ಕರ್ಕೊಂಡು ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಅವರ ಆ ಒಂದು ಆರೋಗ್ಯ ಸಮಸ್ಯೆ ಪರಿಹಾರ ಆಗಲಿ, ಹಾಗೂ ನಮ್ಮ ಈ ಒಂದು ಪರಿಸರದಲ್ಲಿ ನಮ್ಮ ಎಲ್ಲ ಸಂಸ್ಥೆಗೂ ಒಂದು ಹೆಸರು ಬರಲಿ ಅಂತ ಹೇಳಿ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ರಿಜಿಸ್ಟರ್ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರಿಗೆ, ಮುಂದಕ್ಕೆ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿ ಉದಯ್ ಕುಂಪಲ ಇವರು ಶುಭ ನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಡಿತ್ತಿನ ಯುವವಾಹಿನಿ ಅಧ್ಯಕ್ಷರೇ, ಅಂಚನೆ ನಮ್ಮ ಕೇಂದ್ರ ಸಮಿತಿದ ಸಂಘಟನಾ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಸುಧಾ ಸುರೇಶ್, ಅಂಚನೆ ನಮ್ಮ ಬಿಲ್ಲವ ಸೇವಾ ಸಮಾಜ ಅಧ್ಯಕ್ಷರೈನ ಗೋಪಾಲ್ ಕೊಂಡಾನ, ಅಂಚನೆ ನಂಗೆ ಮಾಹಿತಿ ಕೊರಿಯದ ಬೈದಿನ ಅಂಚನೆ ಶ್ರೀಧರ್ ಪೂಜಾರಿ, ಅಂಚನೆ ನಮ್ಮ ಯಶಸ್ವಿನಿ ಕುಂಪಾಲ ಮಕ್ಕಳಿಗೆ ವಂದಿಸ ಒಂದು ಅಂಚನೆ ನಿಕ್ಲೆ ಮಾತೆರೆಗಳ ಈ ಒಂಜಿ ಈ ಮಾಹಿತಿ ತೆರೆಯಂತ ಬೈದಿನ ಮಾತ ನಮ್ಮ ಸದಸ್ಯರಕ್ಕೆ ಮಹಿಳಾ ಸಂಘದಕ್ಕೆ ಮಾತೆರೆಗಳ ವಂದಿಸ ಒಂದು ಅಂಚನೆ ಈ ನಮ್ಮ ಈ ಒಂದು ಕೊಲ್ಯ ಘಟಕದ್ದು ಬಕಂಚೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೆತ್ತ ಸಹಕಾರಡು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ನೆಟ್ಟ ಜಂಟಿ ಆಶ್ರಯಡು 15 ದಿನದ ಉಚಿತ ಈ ಫುಡ್ ಫಾಲ್ಸ್ ಥೆರಪಿ ಶಿಬಿರ ನಡಪೆರುಂಡು ಒಂದು ಹೆಚ್ಚು ಅದು ಜನಕ್ಕೆ ತೆರೀದಿ ಜನ ತೋಜುಂಡು
ಪಂಡ ಇನ್ನು ಐತಾರಲ್ಲ ಹೆಚ್ಚಿನ ಸಂಖ್ಯೆಡು ಕೆಲವರು ಬೈಜೇರು ನನ್ನ ನೆಕ್ಸ್ಟ್ ಒಂಜಿ 15 ದಿನ ಬರುವೇರು ಪಂದೆನ್ನ ಒಂಜಿ ಅನಿಸಿಕೆ ಉಂಡು ಅಂಚನೆ ಮಸ್ತ್ ಖುಷಿ ಉಂಡು ನನ್ನೆಲ್ಲ ಎಡ್ಡ ಪ್ರೋಗ್ರಾಮ್ ಅನ್ಪಾಡು ನಮ್ಮ ಯುವದಿಂದ ಬಂದು ಏನಾರ ಈ ರಡ್ಡು ಪಾತ್ರ ಉಂಟದು ಸೊಲ್ಮೇಲು ತ್ರಿವೇಣಿ ಉದ್ಯೋಗ ಕುಂಪಲ್ಮೆರೆಗ್ ನಂದು ಯುವ ಮೋಹಿತ್ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೆತ್ತ ಮಹಿಳಾ ಸಂಘಟನಾ ನಿರ್ದೇಶಕ ಐನಂಚಿನ ಶ್ರೀಮತಿ ಸುಧಾ ಸುರೇಶ್ ಮೆರೆದು ಶುಭ ನೋಡಿ. ವೇದಿಕೆಡುಪ್ಪನ ಅಧ್ಯಕ್ಷರೇ ಅಂಚನೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರೇ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೆತ್ತ ಅಧ್ಯಕ್ಷರೇ ಮಹಿಳಾ ಮಂಡಳದ ಅಧ್ಯಕ್ಷರು ಅಂಚನೆ ನಮ್ಮ ಆರೋಗ್ಯ ನಿರ್ದೇಶಕನ ಯಶಸ್ವಿ ಕುಂಪಲ ಬೊಕ ನಮಕಿನಿ ಈ ಫುಡ್ ಥೆರಪಿದ ಬಗ್ಗೆ ಮಾಹಿತಿ ಕೊರ್ನೆ ಅಂಚಿನ ಶ್ರೀಧರ್ ಪೂಜಾರ್ಲೆ ಅಂಚನೆ ದುಂಬುಡುಪ್ಪನ ಮಾತೆರೆಗ್ಲ ಎನ್ನ ಮೋಕೆದ ನಮಸ್ಕಾರ. ಯೋವಾಯಿನಿ ರಿಜಿಸ್ಟರ್ ಕೊಲ್ಯ ಘಟಕ ಬೊಕ್ಕ ಕಾಂಪ್ಯಾನ್ಯೋ ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ನೆತ್ತ ಆಶ್ರಯಡು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ನೆತ್ತ ಸಹಕಾರಡು ಈ ನಡಪುನಂಚಿನ ಪ್ರೋಗ್ರಾಮ್ ನಿಜವಾದೊಂದು ನೆತ್ತ ಬಗ್ಗೆ ಇಂಕೆರಡು ವಿಷಯ ಪನೋಡು ದಾದ ಪಂಡ ಇಂಕ್ಲು ಎನ್ನ ರಕ್ಕ ಲತಕ್ಕ ಪಂಡೇರು ವೀರನಗರಡು ಒಂಜಿ ಥೆರಪಿ ಉಂಡಿಗೆ ಪೋಯಿ ಏನು ಪಂಡದು ಅಂಚ ನಮಕಿತ್ತೆ ಓಲ ಥೆರಪಿ ನಮಕ್ ಗೊತ್ತಿಜಂದೆ ಅವೇನು ಓಲ ನಮಕ್ ಡಿಸೈಡ್ ಮನ್ಪರ ಆಪೋಜಿ ಅಂಚೆ ಅನ್ಪಂಡೆ ಆವು ಪೋಯಿ ಪಂಡದು ಎಲ್ಲ ಎನ್ನ ಅಕ್ಕಲ ಅಂಚ ವೀರನಗರ ಗೊರ ವಿಸಿಟ್ ಮಂತ್ ತೂನಾಗ ಇಂಚ ಪೂರ ಕೆಲವು ಮಿಷನ್ ಇಂಚ ಅಲ್ಪಲ ಅಲ್ಪ ಪೂರ ಟ್ರೀಟ್ಮೆಂಟ್ ದೆತೊಂದಿತ್ತೇರು ಅಲ್ಪ ತೂನಾಗ ಸುಮಾರು ಜನ ಇತ್ತೇರು ಅಲ್ಪ ಎಂಕ್ಲೆಗ್ ಆಶ್ಚರ್ಯ ಅಂದೆ ಪಂಡ ಒಂದು ನೆತ್ತ ಬಗ್ಗೆ ಅನ್ ಕೇಂದಿತ್ತೆ ಆ್ಯಂಡ್ ಅವು ಅನ್ ಲೈವ್ ತೂದಿಚ್ಚ ಅಂಡ್ ಖುಷಿ ಅಂಡ್ ಎಂಕ್ಲೆ ತೂದಾನಾಗ ಬೊಕ್ಕಾಕಲು ನಮ್ಮ ಶ್ರೀಧರ್ ಪೂಜಾರ್ಲು ಪಂಡೇರು ಒಂದೇನು ನಿಕ್ಲು ಅರ್ಧ ಗಂಟೆ ಯೂಸ್ ಮನ್ಪ್ಲೇ ಪಂಡದು ಫಸ್ಟ್ ಗೊರ ಎಂಕ್ಲೆಗ್ಲು ಅಂತೆ ನರ್ವಸ್ ಅಂದ ಪಂಡ ಆಯ್ತ ಬಗ್ಗೆ ನಮಕ್ ದಾಲ ಗೊತ್ತಿಜ್ಜಿಂದಾನಾಗ ನಮ್ಮ ಅವನ್ ಎಂಚ ಯೂಸ್ ಮನ್ಪುನುಂದ್ಲ ನಮಕ್ ಒಂತೆ ಪೋಡಿಗೆಲ್ಲ ಅಂಡ್ ಕುಲ್ದಾನಾಗ ಬೊಕ್ಕ ಮಿಷನ್ ಎಂಕುಲೊಂಜಿ ಅರ್ಧ ಗಂಟೆ ಕುಲ್ಲುದಾನಾಗ ಒಂತೆ ಕಾರ್ ನಮಕ್ ಒಂತೆ ರಿಲೀಫ್ ಅವರ್ ಆ್ಯಂಡ್ ಅಂಚಾದ ಎಂಕ್ಲ ಒಂಜಿ ಗಮನಗು ಬತ್ತಿನ ಪ್ರಕಾರ ನಮಕ್ ಪ್ರತಿ ಒಂಜೆಕ್ಲ ಆರೋಗ್ಯ ಮಸ್ತ್ ಮುಖ್ಯ ನಮಕ್ ದಾದ ಬೇತೆ ದಾದಾಂಡ ಮನ್ಪರ ಆಪುಂಡ ಇಜ್ಜ ಗೊತ್ತು ಅಂಚಾದ ಎಂಕುಲು ಡಿಸೈಡ್ ಮಂತ ಕೊಲ್ಯ ಘಟಕದ ಅಧ್ಯಕ್ಷರಡ ಬತ್ತದ ಪಾತೆರ್ನಾಗ ಆರ್ಲ ಪಂಡೇರು ನಮ್ಮ 4 ಜನಕ್ಲಿಗ್ ಎಡ್ಡೆ ಆಪುಂಡುಂದಾನಾಗ ನಮ್ಮ ಅವೇನು ನಮ್ಮ ಮುಲ್ಪ ಕೊಲ್ಯಡ್ಲ ಒಂದು ಮನ್ಪುಗ ಥೆರಪಿ 15 ದಿನ ತಂದು ಬೊಕ್ಕ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಅಕ್ಲೆಡಲಕ್ಕೆ ಏನಾಗ ಅಕುಲ ಎಂಕ್ಲೆಗೆ ಎಡ್ಡೆ ರೀತಿಡು ಆವು ನಿಕ್ಲು ಮನ್ಪ್ಲೆ ಸಮಾಜಕ್ಕೆ 4 ಜನಕ್ಕೆ ಎಡ್ಡೆ ಆಪುಣಂದಾನಾಗ ಎಡ್ಡೆ ವಿಷಯ ತ ಮನ್ಪ್ಲೆ ಪಂಡದ ಅಕ್ಲ ಸಪೋರ್ಟ್ಲೆ ಎಂಕ್ಲೆ ತಿಕ್ಕಂಡು ಅಂಚ ತಿಕ್ಕಿನಿಡ್ದ ಹತ್ರ ಎಂಕ್ಲೆಗ್ ಈ ಥೆರಪಿ ಮನ್ಪರೆ ಒಂಜಿ ಅವಕಾಶಲ ಎಂಕ್ಲೆಗ್ ಮುಲ್ಪ ಒದಗದು ಬರ್ತದೆ ನೆಟ್ ಎಂಕ್ಲು ಸುಮಾರು ಸಮಯದಿಂದ ಎಂಕ್ಲೆಗ್ ಟೈಮ್ಲ ಸೆಟ್ ಆದಿಜ್ಜಂಡು ದಾಯ್ ಪಂಡ ನಮ್ಮ ಶ್ರೀಧರ್ ಪೂಜಾರ್ನ ಅಕ್ಲ ಟೀಮ್ ಮಸ್ತ್ ಕಡೆ ವರ್ಕ್ ಮಂತೊಂದುಲ್ಲೇರೊಂದು ದಾಯ್ ಪಂಡ ಸುಮಾರು ಕಡೆ ಅಕ್ಲ 15 ದಿನ ಮಾತ್ರ ಅಕ್ಲೆಗ್ ಆಲ್ರೆಡಿ ಬುಕ್ ಆದಿತ್ತುಂಡು ಅಕ್ಲೆ ಎಂಕ್ಲು ಒಂದು ಮನ್ಪನಗ ಬೊಕ್ಕ ಸರಿ ಆವುತ್ತೆ ನಮ್ಮ ಮಾರ್ಚ್ ಎಂಡ್ ಅಂಡಲ ನಮ್ಮ ಓಪನ್ ಮನ್ಪುಗ ಪಂಡದು ಅಂಚ ಒಂದು ಮಾತ್ರ ಎಂಕ್ಲ ಉದ್ದೇಶದಾದ ಪಂಡ ನಮ್ಮ ಪರಿಸರದ ಕುಲ್ಲ ಆರೋಗ್ಯವಂತರಾವುಡು ನಮಕ್ ಓಲ ಕಾಸ ಅವಡ ಓಲ ದಾಲ ಬರ್ಪುಜಿ ನಮಕ್ ಹೆಲ್ತ್ ನಮ್ಮನ ಆರೋಗ್ಯ ಸರಿ ಇತ್ತಿನಿಂದಾಂಡ ನಮಕ್ ಅವೇ ಒಂಜಿ ನಮ್ಮನ ಭಾಗ್ಯವು ಆ ಒಂಜಿ ಉದ್ದೇಶಗೋಸ್ಕರ ಎಂಕ್ಲು ಮುಲ್ಪ 4 ಜನ ನಮ್ಮ ಪರಿಸರದ ಜನಕ್ಕುಲ್ಲ ಆರೋಗ್ಯವಂತರ ಆವಡು ಪನ್ಪಿನ ದೃಷ್ಟಿಡು ಎಂಕುಲು ಈ ಕಾರ್ಯಕ್ರಮನ ನಮ್ಮ ಕೊಲ್ಯ ಘಟಕದ ಅಧ್ಯಕ್ಷರು ಬಾರಿ ಶೋಕುಡು ವ್ಯವಸ್ಥೆಲ ಮಂತಿದ್ದೇರು ಯಾನು ಪೂರೆದೆಗ್ಲ ದಾದ ವಿನಂತಿ ಮನ್ಪುನ್ ಪಂಡ ನಿಕ್ಲು ಹೊರ ಬತ್ತದ ತೂಲೆ ನಿಕ್ಲೆ ತೂಂಡ ಗೊತ್ತಾಪುಂಡು ದಯಪಣ್ಣ ನೆತ್ತ ಬಗ್ಗೆ ನಮ್ಮ ಇತ್ತೆ ಟಿವಿ ಡಾವಡು ಇಟ್ಟಲ್ಲ ಪಾಂಡಲ ಏರೆಗ್ಲ ಐತ ಬಗ್ಗೆ ಆತ ಗೊತ್ತಾವಂದು ನಮ್ಮ ಅವನ್ ಯೂಸ್ ಮಂತನ ಮಾತ್ರ ಗೊತ್ತಾಪುಂಡು ಪೂರೆದೆಗ್ಲ ಅಂದಾದ ಪನ್ಪಿನ್ ಪಂಡ ಹೊರ ಬತ್ತದ ಒಂಜಿ ಅರ್ಧ ಗಂಟೆ ನಿಕ್ಲು ಯೂಸ್ ಮಂತು ತೂಲೆ ಐತ ಎಫೆಕ್ಟ್ ನಿಕ್ಲೆ ಗೊತ್ತಾಪುಂಡು ಬೊಕ್ಕ ನಿಕ್ಲು ಅವೇನು 15 ದಿನ ಯೂಸ್ ಮನ್ಪೋಲಿ ಆರು ನಮ್ಮ ಸರ್ ಪಂಡೇರು ಅವೇ ನಮ್ಮ ನೆಟ್ ಹಾಫ್ ಆನ್ ಅವರ್ ಅರ್ಧ ಗಂಟೆ ನಮ್ಮ ಇಟ್ಟು ಎಕ್ಸಸೈಸ್ ನಮಗೆ ತಿಕ್ಕಂಡ 5 ಕಿಲೋಮೀಟರ್ ನಡತಿನಂಚಿನ ಉಪಯೋಗ ನಮ್ಮನ ಹೆಲ್ತ್ ಬಾಡಿಗೆ ಆಪುಂಡು ಪಂಡದು ಅಂಚ ನಮ್ಮ ಮಾತೆರ್ಲ ನಮ್ಮ ಯುವವಾಹಿನಿದಕ್ಕೂ ಮಹಿಳಾ ಮಂಡಳಿದಕ್ಕೂ ಬೊಕ್ಕ ಪ್ರತಿ ಊರಿಲ ನಮ್ಮ ಪರಿಸರದ ಪೂರೆಲ್ಲ ಈ ಒಂಜಿ ಉಪಯೋಗವನ್ನು ಪಡೋನ್ಲೆ ಪನ್ನೊಂದು ಅವಕಾಶಕ್ಕಾದ ವಂದನೆ. ಧನ್ಯವಾದಗಳು ಶ್ರೀಮತಿ ಸುಧಾ ಸುರೇಶ್ ಅವರಿಗೆ. ಆತ್ಮೀಯರೇ, ನಮ್ಮೊಂದಿಗೆ ಕಂಪನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇದರ ಸದಸ್ಯರಾಗಿರುವಂಥ ಸುನೀತಾ ಹಾಗೂ ಕಾವ್ಯ ಮೇಡಮ್ ಅವರು ನಮ್ಮೊಟ್ಟಿಗೆ ಅವರು ಮುಂಭಾಗಕ್ಕೆ ಬಂದು ಅಧ್ಯಕ್ಷರ ಬಳಿಯಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಯುವ ಹಿಂದಿ ಡಿಜಿಟಲ್ ಕೊಲ್ಯ ಘಟಕ ಇದರ ಆರೋಗ್ಯ ನಿರ್ದೇಶಕರಾಗಿರುವ ಶ್ರೀಮತಿ ಯಶಸ್ವಿನಿ ಕುಂಪಾಲ. ಓಂ ಶ್ರೀ ಗುರುಭ್ಯೋ ನಮಃ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಮತ್ತು ಕಂಪಾನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ್ ಇದರ ಸಹಕಾರದೊಂದಿಗೆ 15 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರ ಇದರ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ಗೋಪಾಲ್ ಕೊಂಡಾನ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇವರಿಗೆ ಧನ್ಯವಾದಗಳು. ಹಾಗೂ ಈ ಸಮಾರಂಭದ ವೇದಿಕೆಯಲ್ಲಿರುವಂತಹ ಶ್ರೀ ನಿತಿನ್ ಕರ್ಕೇರ ಅಧ್ಯಕ್ಷರು ಯುವವಾಹಿನಿ ಕೊಲ್ಯ ಘಟಕ ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀಧರ್ ಪೂಜಾರಿ ನಿರ್ದೇಶಕರು ಕಂಪಾನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇವರಿಗೂ ಧನ್ಯವಾದಗಳು. ಹಾಗೂ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀಮತಿ ತ್ರಿವೇಣಿ ಉದಯ್ ಕುಂಪಲ ಅಧ್ಯಕ್ಷರು ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀಮತಿ ಸುಧಾ ಸುರೇಶ್ ಮಹಿಳಾ ಸಂಘಟನಾ ನಿರ್ದೇಶಕರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಶ್ರೀ ಜಗಜೀವನ್ ಕೊಲ್ಯ ಮಾಜಿ ಕಾರ್ಯದರ್ಶಿ ಯುವವಾಹಿನಿ ಕೊಲ್ಯ ಘಟಕ ಇವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ಮಾಡಿದ ಶ್ರೀಮತಿ ಯಶಸ್ವಿನಿ ಕುಂಪಾಲ ಇವರಿಗೆ ಧನ್ಯವಾದಗಳು. ಹಾಗೂ ನೆರೆದಿರುವಂಥ ಸರ್ವರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಹಾಗೆಯೇ 15 ದಿನ ನಡೆಯುವಂಥ ಫುಡ್ ಪಲ್ಸ್ ಥೆರಪಿ ಶಿಬಿರದ ಪ್ರಯೋಜನವನ್ನು ಪರಿಸರದ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮ ನಡೆಯಲು ಸಲವಕಾಶ ಮಾಡಿಕೊಟ್ಟಂತಹ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರು ಪದಾಧಿಕಾರಿ ಸರ್ವ ಸದಸ್ಯರಿಗೂ ಧನ್ಯವಾದ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಉಳಿದೊಟ್ಟು ಹರೇಕಳ ಉಳ್ಳಲ ಮಂಗಳೂರು ದಕ್ಷಿಣ ಕನ್ನಡ ಪ್ರಥಮ ವರ್ಷದ ಹೊನಲು ಬೆಳಕಿನ ಸೂರ್ಯ ಚಂದ್ರ ಜೋಡುಕರೆ ಹರೇಕಳ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರನ್ನ ಅತ್ಯಂತ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಹೋಗ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಹೋಗ್ತಾ ಇದ್ದೇವೆ. ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹರೇಕಳ ಕಂಬಳದ ಈ ಒಂದು ಪೊರ್ಲುದ ಕಚ್ಚುಗೋ ಇತ್ತ ವೇದಿಕೆಗೆ ಗಣ್ಯರಿನ ಆಹ್ವಾನ ಮಲ್ಪಿನಂಚಿನ ಕಾರ್ಯಕ್ರಮ ನಮ್ಮ ಮಾತ ಬಂದುಲ್ಲ ನನ್ನ ಉದರಲೆಪ್ಪನಂಚಿನ ಮಾತ ಬಂದುಲ್ಲ ಮಲ್ಲ ಗದ್ದಿಗೇಡು ಬತ್ತದು ಓಲಗ ಅವಡು ಪಂದನಿಗಳ ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಭಿನ್ನಯ ಮಾತೊಂದಲ್ಲ. ಪ್ರಥಮತವಾಗಿ ಇವತ್ತಿನ ಈ ಒಂದು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಆತ್ಮೀಯ ಶ್ರೀಯುತ ರೊಟೇರಿಯನ್ ಯಶಸ್ವಿ ಸೋಮಶೇಖರ್. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಚುನಾಯಿತ ರಾಜ್ಯಪಾಲರು ರೋಟರಿ ಜಿಲ್ಲೆ 3181 ಅಂಜನೆ ಶ್ರೀಯುತ ಮೋನಪ್ಪ ಭಂಡಾರ್ಲು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ KT ಸುವರ್ಣ, ಮಾಜಿ ಸದಸ್ಯರು ಹಿಂದುಳಿದ ವರ್ಗಗಳ ಆಯೋಗ.